ಏನು ಕಾಣ್ತಿದ್ದು ಚಾನಲ್ ರೋಡ್ ಇದು. ಪಕ್ಕದಲ್ಲಿ ಚಾನಲ್ ಇದ್ದಾನೆ, ನೀರು ಹೋಗುತ್ತೆ. ಈಗ ನೀರು ಸ್ಟಾಪ್ ಮಾಡೋರು, ಕಾವೇರಿ ನೀರು ಬರ್ತಾ ಇಲ್ಲ. ಈಗ ಕೆ ಆರ್ ಎಸ್ ಎಲ್ಲ ನೀರು ಕಡಿಮೆ ಇರ್ತಾರೆ, ನೀರು ಬರ್ತಾ ಇಲ್ಲ ಈಗ ಅಷ್ಟೇ. ನೀರು ಬರುತ್ತೆ ಇಲ್ಲಿ ನೋಡಿ. ಇದೇನು ಕಾಣ್ತಾ ಇದೆ ನೀಲಗಿರಿ ಲ್ಯಾಂಡ್ ನೋಡಿ ಇದೆ. ಟೋಟಲ್ ಆಗಿ 1 ಎಕರೆ 14 ಗುಂಟೆ ಬರುತ್ತೆ. ಇದೊಂದು 20 ಗುಂಟೆ ಬರುತ್ತೆ. ಟೋಟಲ್ ಆಗಿ 1 ಎಕರೆ 14 ಗುಂಟೆ ಇದೆ. ಇದು ಸೇರ್ ಬರುತ್ತೆ. ಈ ಕಡೆ ಸೈಡ್ಗೂ ಬರುತ್ತೆ ಲ್ಯಾಂಡು, ಎಡ್ಜ್ ಗಂಟ. ಇದೇನು ಸೈಲ್ ರೆಡ್ ಕಾರ್ಡ್ ಅಂತ ಈ ಪೀಸು ಬರುತ್ತೆ. ಇದು ನೋಡಿ ಇದೆ, ಅಲ್ಲಿ ಮರಳಿ ಗಂಟ ಹಿಡಿದು ಆ ನೀರು ಗಂಟ. ಲ್ಯಾಂಡ್ ಮಾತ್ರ ಸ್ಕ್ವೇರ್ ಆಗಿದೆ, ಏನಿಲ್ಲ. ಆದರೆ ಲ್ಯಾಂಡು 2 ಕಡೆ ಬರುತ್ತೆ, ಫ್ರಂಟಲ್ಲಿ ಬರುತ್ತೆ, ಬ್ಯಾಕಲ್ಲಿ ಬರುತ್ತೆ, 2 ಕಡೆ ಬರುತ್ತೆ. 1 ಎಕರೆ 14 ಗುಂಟೆ ಲ್ಯಾಂಡ್ ಇದು. ಖರಾಬು ಇದೆ, ಬರುತ್ತೆ. ಕಾರು ಜೀಪು ಎಲ್ಲ ಆರಾಮಾಗಿ ಬರುತ್ತೆ, ಬರ್ಬೋದು. ಲಕ್ಷ ಗೌರ್ಮೆಂಟ್ ರೋಡ್ ಇದು, ಏನು ತೊಂದರೆ ಇಲ್ಲ, ಬರ್ಬೋದು. ಲಾರಿನೇ ಬರುತ್ತೆ, ಏನು ತೊಂದರೆ ಇಲ್ಲ, ಬರ್ಬೋದು. ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇದೆ ಇದು. ಪಕ್ಕದಲ್ಲೆಲ್ಲ ಬೋರ್ಗಳು ತೆಗಿಸ್ಕೊಂಡು ಇಲ್ಲಿ ಉಳುಮೆ ಮಾಡ್ತಾಯಿದ್ದಾರೆ ನೋಡಿ. ಬೋರೆಲ್ಲ ಆಲ್ರೆಡಿ ತೆಗಿಸಿ ನೀರೆಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ವ್ಯವಸಾಯ ಮಾಡ್ತಾಯಿದ್ದಾರೆ. ಹಿಂಗೆ ಮಾಡ್ಕೋಬೋದು ಇದನ್ನು.